ಹನುಮಗಿರಿ ಪುತ್ತೂರು ತಾಲೂಕಿನ ಹನುಮಗಿರಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ವ್ಯವಸ್ಥೆಗಳ ಮೂಲಕ ಸಜ್ಜಾಗುತ್ತಿದೆ. ಏಪ್ರಿಲ್ 9ರಿಂದ 12ರ ತನಕ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಅಯೋಧ್ಯೆಯಿಂದ ಜ್ಯೋತಿ ಹಾಗೂ ಮೂಲ ಮೃತ್ತಿಕೆಯನ್ನ ತರಲು ಹನುಮಗಿರಿಯಿಂದ ಹೊರಟ ರಾಮ ಹನುಮ ಜ್ಯೋತಿ ರಥಯಾತ್ರೆ ರಾಮ ಜನ್ಮಭೂಮಿ ಅಯೋಧ್ಯೆ ತಲುಪಿ ಸಕಲ ಪೂಜಾ ಕೈಂಕರ್ಯ ನೆರವೇರಿಸಿ ರಾಮಲಲ್ಲಾ ಮಂದಿರದ ಅಖಂಡ ಜ್ಯೋತಿ ಮೂಲ ಮೃತ್ತಿಕೆಯನ್ನ ಭಕ್ತಿಯಿಂದ ಪಡೆದುಕೊಂಡು ಅಂಜನಾದ್ರಿಯತ್ತ ಪ್ರಯಾಣ ಬೆಳೆಸಿದೆ. ಅಯೋಧ್ಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ವತಿಯಿಂದ ಜ್ಯೋತಿ, ಗಂಗಾಜಲ ಹಾಗೂ ಮೃತ್ತಿಕೆಯನ್ನ ಸಮರ್ಪಣೆ ಮಾಡಿ ಬಳಿಕ ಮಾತನಾಡಿದ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ದೇವಾಲಯದ ನಿರ್ಮಾಣದ ಉಸ್ತುವಾರಿ ಗೋಪಾಲ್ ಜಿ ಅವರು, ಅಯೋಧ್ಯೆಗೆ ಶ್ರೀರಾಮ ಜನ್ಮಭೂಮಿಯ ರಾಮಲಲ್ಲಾ ಮಂದಿರದ ಅಖಂಡ ಜ್ಯೋತಿಯ ಮೂಲಕ ಜ್ಯೋತಿ ಬೆಳಗಿಸಿ ಹನುಮಗಿರಿಗೆ ನೀಡಲಾಗಿದೆ. ಜ್ಯೋತಿ ಮನೆ ಮನೆಗೂ ತಲುಪಿಸುವ ಕೆಲಸವನ್ನ ಕಾರ್ಯಕರ್ತರು ಮಾಡುತ್ತಾರೆ. ಅಯೋಧ್ಯೆಯ ರಾಮನ ಜ್ಯೋತಿ ರಾಷ್ಟ್ರದ ಶ್ರೇಷ್ಠವಾದ ಮಂದಿರ, ಹಿಂದೂ ಸಮಾಜದ ಸ್ವಾಭಿಮಾನದ ಸಂಕೇತವಾದ ಮಂದಿರ. ಇಲ್ಲಿಂದ ಹನುಮಗಿರಿಗೆ ಜ್ಯೋತಿ ತೆರಳುತ್ತದೆ. ಅದರ ಜೊತೆಗೆ ಅಯೋಧ್ಯೆ ರಾಮ ಮಂದಿರದ ಮಣ್ಣು ಮೃತ್ತಿಕೆಯನ್ನ ಪಡೆದುಕೊಂಡು ಹೋಗುತ್ತಾರೆ. ಹನುಮಗಿರಿ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿ ನಡೆಯಲಿ ಎಂದು ಹರಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಹನುಮಗಿರಿಯ ಕೋದಂಡರಾಮ ಪಂಚಮುಖಿ ಹನುಮಾನ್ ಆಂಜನೇಯ ಕ್ಷೇತ್ರದ ವಿಶೇಷವಾದಂಥ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಬರುವಂತಹ ಏಪ್ರಿಲ್ 9, 10, 11, 12 ನಡೆಯುವುದು. ಈ ನಿಮಿತ್ತವಾಗಿ ಅಲ್ಲಿಂದ ದೊಡ್ಡ ತಂಡದಲ್ಲಿ ಹನುಮಗಿರಿಗೆ ಸಂಬಂಧಪಟ್ಟಂತಹ ಕಾರ್ಯಕರ್ತರು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಅವ್ರ ಮೂಲಕ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ರಾಮಲಲ್ಲಾ ಮಂದಿರದ ಜ್ಯೋತಿ, ಅಖಂಡ ಜ್ಯೋತಿಯ ಮೂಲಕ ಈ ಜ್ಯೋತಿಯನ್ನು ಬೆಳಗಿಸಿ ನಾವು ಜ್ಯೋತಿಯನ್ನು ಹನುಮಗಿರಿಗೆ ಕೊಡ್ತಾ ಇದ್ದೀವಿ. ನಮಗೆ ಇವರು ಹೇಳಿರೋ ಪ್ರಕಾರ ಈ ಜ್ಯೋತಿ ಮನೆ ಮನೆಗೂ ತಲುಪಿಸುವಂಥ ಪ್ರಯತ್ನವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ರಾಮನ ಜ್ಯೋತಿ, ಅಯೋಧ್ಯೆಯ ರಾಮಕ್ಷೇತ್ರದ ಜ್ಯೋತಿ, ರಾಮ ಜನ್ಮಭೂಮಿಯ ಜ್ಯೋತಿ ಮತ್ತು ಇವತ್ತು ರಾಷ್ಟ್ರದ ಶ್ರೇಷ್ಠವಾದಂಥ ಮಂದಿರ, ಸಂಪೂರ್ಣ ಹಿಂದೂ ಸಮಾಜದ ಸ್ವಾಭಿಮಾನದ ಸಂಕೇತವಾದಂಥ ಮಂದಿರ, ರಾಷ್ಟ್ರ ಮಂದಿರ, ಇವತ್ತು ಇಲ್ಲಿಂದ ಜ್ಯೋತಿ ಹನುಮಗಿರಿಗೆ ಹೋಗ್ತಾ ಇರೋದು ಭಾಳ ಸಂತೋಷ ಸಂಗತಿ. ಅದರ ಜೊತೆಗೆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಮಂದಿರ ಪರಿಸರದ ಮಣ್ಣು ಮೃತ್ತಿಕೆ ಸಹ ಇವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದನ್ನೂ ಸಹ ಆ ಕ್ಷೇತ್ರದಲ್ಲಿ ಉಪಯೋಗ ಮಾಡುವಂಥವರಿದ್ದಾರೆ. ಅವರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಮತ್ತು ರಾಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಸಂಪೂರ್ಣ ದೇಶ ಸಮೃದ್ಧವಾಗಿ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬದುಕುವಂತಾಗಲಿ ಅನ್ನುವಂತಹ ಶ್ರೇಷ್ಠ ಉದ್ದೇಶದಿಂದ ಹನುಮಗಿರಿಯಲ್ಲಿ ನಡೀತಾ ಇರುವಂತಹ ದೇವತಾರಾಧನೆಗೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ವತಿಯಿಂದ ಅಭಿನಂದನೆಗಳನ್ನು, ಶುಭಕಾಮನೆಗಳನ್ನು ಸಲ್ಲಿಸ್ತಾ ನಾವು ಜ್ಯೋತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀರಾಮ ಜ್ಯೋತಿ, ಗಂಗಾಜಲ ಹಾಗೂ ಮೂಲ ಮೃತ್ತಿಕೆಯನ್ನ ಹಿಡಿದ ರಾಮಕರ ಸೇವಕರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುತ್ತಾ ಅಯೋಧ್ಯೆಯಿಂದ ಅಂಜನಾದ್ರಿಯತ್ತ ವಿಶೇಷ ವಾಹನ ವ್ಯವಸ್ಥೆಯ ಮೂಲಕ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಯೋಧ್ಯೆಯ ಪುಣ್ಯ ಮಣ್ಣಿನಿಂದ ರಥಯಾತ್ರೆಯು ಮೆಹರ್, ನಾಗ್ಪುರ, ಲಾತೂರು ಸಾಗಿ ಶ್ರೀರಾಮನ ಪರಮ ಭಕ್ತ ಆಂಜನೇಯ ಹುಟ್ಟಿರುವ ಅಂಜನಾದ್ರಿಗೆ ಮಾರ್ಚ್ 30ರಂದು ತಲುಪಲಿದೆ. ಆ ಬಳಿಕ ಅಲ್ಲಿ ಅಂಜನಾದ್ರಿಯ ಜ್ಯೋತಿಯನ್ನ ಸ್ಪರ್ಶಿಸಿ ಮಾರ್ಚ್ 31ರಂದು ರಥಯಾತ್ರೆ ಆರಂಭವಾಗಲಿದ್ದು, ಏಪ್ರಿಲ್ 2ರಂದು ಕಾರ್ಕಳ ತಲುಪಲಿದೆ. ಕಾರ್ಕಳದಲ್ಲಿ ವಿಶೇಷವಾಗಿರುವ ರಥವೊಂದು ಸಿದ್ಧವಾಗಿದ್ದು, ಈ ರಥಕ್ಕೆ ರಾಮಜ್ಯೋತಿ, ಮೃತ್ತಿಕೆ, ಗಂಗಾಜಲ ಹಾಗೂ ಹನುಮ ಜ್ಯೋತಿಯನ್ನ ಹಸ್ತಾಂತರಿಸಲಾಗುತ್ತದೆ. ಬಳಿಕ ಈ ರಥವು ಏಪ್ರಿಲ್ 3ರಂದು ಕಲ್ಲಡ್ಕಕ್ಕೆ ಸಾಗಿ ಏಪ್ರಿಲ್ 4ರಂದು ಪುತ್ತೂರು, ಏಪ್ರಿಲ್ 5ರಂದು ಕೆಮ್ಮಿಂಜೆ, ಏಪ್ರಿಲ್ 6ರಂದು ಕಾಣಿಯೂರು, ಏಪ್ರಿಲ್ 7ರಂದು ಬೆಟ್ಟಂಪಾಡಿ, ಏಪ್ರಿಲ್ 8ರಂದು ಕೆಯ್ಯೂರು, ಬೆಳ್ಳಾರೆ, ಪೆರ್ಲಂಪಾಡಿ ಸಾಗಿ ಏಪ್ರಿಲ್ 9ರಂದು ಕಾವು ಈಶ್ವರಮಂಗಲಕ್ಕೆ ಆಗಮಿಸಲಿದೆ. 14 ದಿನಗಳಲ್ಲಿ ಸುಮಾರು 2609 ಕಿಲೋಮೀಟರ್ ಕ್ರಮಿಸಿ ರಥಯಾತ್ರೆಯು ಏಪ್ರಿಲ್ 9ರಂದು ಸಂಜೆ 3:30ಕ್ಕೆ ವೈಭವದ ಮೆರವಣಿಗೆಯ ಮೂಲಕ ಹನುಮಗಿರಿಯ ಪುಣ್ಯ ಮಣ್ಣಿಗೆ ಪ್ರವೇಶವನ್ನ ಪಡೆಯಲಿದೆ.
ಶ್ರೀರಾಮ ಹನುಮ ಜ್ಯೋತಿಯು ಕಾರ್ಕಳದಿಂದ ಹನುಮಗಿರಿಯತ್ತ ಸಾಗುವ ಸಂದರ್ಭದಲ್ಲಿ ಹಲವು ದೇವಸ್ಥಾನ ಮಂದಿರಗಳಿಗೆ ತೆರಳಲಿದೆ. ಆಯಾ ದೇವಸ್ಥಾನಗಳ ಜ್ಯೋತಿಯನ್ನ ಸ್ಪರ್ಶಿಸುತ್ತಾ ಮುಂದೆ ಸಾಗಲಿದೆ. ದೇವಸ್ಥಾನದಲ್ಲಿ ಬೆಳಗಿದ ಜ್ಯೋತಿಯಿಂದ ಭಕ್ತರು ತಮ್ಮ ತಮ್ಮ ಮನೆಗಳಿಗೆ ಜ್ಯೋತಿಯನ್ನ ತೆಗೆದುಕೊಂಡು ಹೋಗಬಹುದಾಗಿದೆ. ಇದರ ಜೊತೆಗೆ ಹನುಮಗಿರಿ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದಂದು ನಡೆಯಲಿರುವ ಲಕ್ಷೋತ್ತರ ನಾರಿಕೇಳ ಸಮರ್ಪಣೆಗೆ ರಾಮನಿಗೊಂದು ಹನುಮನಿಗೊಂದು ನಾರಿಕೇಳ ಸಮರ್ಪಣೆಯನ್ನ ರಥಯಾತ್ರೆ ಆಗಮಿಸುವ ಸಂದರ್ಭದಲ್ಲಿಯೂ ನೀಡಬಹುದಾಗಿದ್ದು, ಇದಕ್ಕೂ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ದೇವಾಲಯದ ನಿರ್ಮಾಣದ ಉಸ್ತುವಾರಿ ಗೋಪಾಲ್ಜಿಯವರ ನೇತೃತ್ವದಲ್ಲಿ ರಥಯಾತ್ರೆ ಸಂಚಾಲಕರಾದ ಮುರಳೀಕೃಷ್ಣ ಹಸನ್ತಡ್ಕ, ಬ್ರಹ್ಮಕಲಶ ಪ್ರಧಾನ ಕಾರ್ಯದರ್ಶಿ ಆರ್ಸಿ ನಾರಾಯಣ್ ರಿಂಜಾ, ಪ್ರಮುಖರಾದ ಜಗದೀಶ್ ಶೇಣವ, ಶ್ರೀಧರ್ ತೆಂಕಿಲ, ಜಿತೇಶ್ ಬಲ್ನಾಡು, ಜಯಂತ್ ಕುಂಜೂರು ಪಂಜ, ಜೀವನ್ ಬಲ್ನಾಡು, ಸಿ ಗೋವಿಂದರಾಜು ಯಲಹಂಕ, ನಂದನ್ ತಿಂಗಳಾಡಿ ಸೇರಿದಂತೆ ಹಲವಾರು ಶ್ರೀರಾಮ ಭಕ್ತರು ಶ್ರೀರಾಮ ಹನುಮ ಜ್ಯೋತಿಯನ್ನ ಹನುಮಗಿರಿಗೆ ತರುವ ತಂಡದಲ್ಲಿ ಶ್ರಮಿಸುತ್ತಿದ್ದಾರೆ. ಇನ್ನು ಹನುಮಗಿರಿ ಬ್ರಹ್ಮಕಲಶೋತ್ಸವ ಸಭಾ ಕಾರ್ಯಕ್ರಮವಿಲ್ಲದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಹತ್ವವನ್ನ ನೀಡಿರುವ ಬ್ರಹ್ಮಕಲಶೋತ್ಸವವಾಗಿದ್ದು, ಎಲ್ಲರೂ ಭಕ್ತರು, ಎಲ್ಲರೂ ಅತಿಥಿಗಳು ಎನ್ನುವುದನ್ನು ಪಾಲಿಸುತ್ತಾ ಆಹ್ವಾನ ಪತ್ರಿಕೆಯಲ್ಲಿ ಯಾವುದೇ ಗಣ್ಯರ ಹೆಸರನ್ನ ಉಲ್ಲೇಖಿಸದೆ ಸಮಾನತೆ ಸಾರಿದ ಬ್ರಹ್ಮಕಲಶೋತ್ಸವವಾಗಿದೆ. ಪ್ರತಿಯೊಬ್ಬ ಭಕ್ತರು ಆಗಮಿಸಿ ಬ್ರಹ್ಮಕಲಶೋತ್ಸವದ ಯಶಸ್ವಿಗೆ ಪ್ರತಿಯೊಂದು ಹಂತದಲ್ಲೂ ಕೈ ಜೋಡಿಸೋಣ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ